ರೈತ ಕಾರ್ಮಿಕ ವಿರೋಧಿಯಾದ ಕೃಷಿ ಶಾಸನಗಳು, ಕಾರ್ಮಿಕ ಸಂಹಿತೆಗಳು, ವಿದ್ಯುತ್ ಮಸೂದೆಗಳ ವಾಪಸಾತಿಗಾಗಿ ಹಾಗೂ ಎಲ್ಲಾ ರೀತಿಯ ಖಾಸಗೀಕರಣವನ್ನು ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಸಿಐಟಿಯು ವತಿಯಿಂದ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಸಿಐಟಿಯು ಮುಖಂಡ ಸುನಿಲ್ ಕುಮಾರ್ ಬಚಾಲ್ ಅವರು ಮಾತನಾಡಿ, ಕಾರ್ಮಿಕರ ವಿರುದ್ಧದ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ದೇಶವನ್ನು ಆಳುತ್ತಿರುವ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸದಾ ರೈತ ವಿರೋಧಿಯಾಗಿ, ಕಾರ್ಮಿಕ ವಿರೋಧಿಯಾಗಿ ವರ್ತಿಸುತ್ತಿದೆ. ಕೇಂದ್ರ ಸರ್ಕಾರ ಜನಪರ ಎಂದು ಹೇಳಿಕೊಂಡು ರೈತರ ಹಾಗೂ ಕಾರ್ಮಿಕರ ವಿರುದ್ಧವಾಗಿ ಕಾನೂನುಗಳನ್ನು ಜಾರಿಗೆ ತರುತ್ತಿದೆ. ರೈತರು ಕಳೆದ 45 ದಿನಗಳಿಂದ ದೇಶದ ರಾಜಧಾನಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. 60ಕ್ಕೂ ಮಿಕ್ಕಿ ಈ ದೇಶಕ್ಕೆ ಅನ್ನ ನೀಡ್ತಾ ಇರುವ ರೈತರು ಪ್ರಾಣ ಅರ್ಪಿಸಿದ್ದಾರೆ. ಆದರೆ ಸರ್ಕಾರ ಮಾತ್ರ ಇದಕ್ಕೆ ಕ್ಯಾರೆ ಅಂತಾ ಇಲ್ಲ. ಈ ಸರ್ಕಾರ ಕೇವಲ ಅಂಬಾನಿ, ಅದಾನಿಯವರ ಪರವಾಗಿ ಕೆಲಸ ಮಾಡ್ತಾ ಇದೆ. ಕೃಷಿ ನೀತಿಗೆ ಪರವಾಗಿ ಸರ್ಕಾರ ಇಲ್ಲ ಎಂದು ಹೇಳಿದರು. ದೇಶವನ್ನು ಆಳುತ್ತಿರುವ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸದಾ ರೈತ ಮತ್ತು ಕಾರ್ಮಿಕರ ವಿರುದ್ಧ ಕಾನೂನುಗಳನ್ನು ಜಾರಿ ತರುವುದರ ಮೂಲಕ ಇವತ್ತು ರೈತ ವಿರೋಧಿಯಾಗಿ, ಕಾರ್ಮಿಕ ವಿರೋಧಿಯಾಗಿ ವರ್ತಿಸ್ತಾ ಇದೆ. ಇದರ ವಿರುದ್ಧ ಇಡೀ ದೇಶದಾದ್ಯಂತ ಕಾರ್ಮಿಕ ವರ್ಗ ಒಂದಾಗಿ ಈ ದಿನ ಭಾರಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಂತ ತೀರ್ಮಾನದ ಮೇರೆಗೆ ಇವತ್ತು ಮಂಗಳೂರಿನಲ್ಲೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಈ ಸರ್ಕಾರ ಜನಪರ ಅಂತ ಹೇಳಿಕೊಂಡು, ರೈತ ಕಾರ್ಮಿಕರ ಪರ ಅಂತ ಹೇಳಿಕೊಂಡು ನಿರಂತರವಾಗಿ ರೈತರ ವಿರುದ್ಧ ಕಾನೂನುಗಳನ್ನು ಇವತ್ತು ಜಾರಿ ಮಾಡ್ತಾ ಇದೆ. ರೈತರು ಕಳೆದ 40-45 ದಿನಗಳಿಂದ ಈ ದೇಶದ ರಾಜಧಾನಿ ದೆಹಲಿಯಲ್ಲಿ ಭಾರಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. 60ಕ್ಕೂ ಮಿಕ್ಕಿ ರೈತರು, ಈ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ರೈತರು ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಇವತ್ತು ಬಗ್ತಾ ಇಲ್ಲ. ಈ ಸರ್ಕಾರ ಯಾರ ಪರವಾಗಿದೆ ಇದೆ ಎಂಬುದನ್ನು ಇವತ್ತು ದೇಶಕ್ಕೆ ಮಾತ್ರ ಅಲ್ಲ, ಇವತ್ತು ಜಗತ್ತಿಗತ್ತು ತೋರ್ಪಡಿಸಿದೆ. ಈ ಸರ್ಕಾರ ಇರ್ತಕ್ಕಂಥದ್ದು ಅಂಬಾನಿಯ ಪರವಾಗಿ, ಅದಾನಿಯ ಪರವಾಗಿ ಅಂತೂ ಇವತ್ತು ಸಾಬೀತಾಗಿದೆ. ಎಲ್ಲ ಕೃಷಿ ನೀತಿಗಳು ಅವರ ಪರವಾಗಿ ಇವತ್ತು ಈ ದೇಶದ ರೈತರ ಭೂಮಿಯನ್ನು ನೇರವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಕ್ಕಂಥದ್ದು, ರೈತರ ಉತ್ಪಾದನೆಗಳಿಗೆ ಬೆಲೆ ಇಲ್ಲದಂತೆ ಮಾಡ್ತಕ್ಕಂಥದ್ದು ಮತ್ತು ಸಂಪೂರ್ಣವಾಗಿ ರೈತರ ಬದುಕನ್ನು ನಾಶ ಮಾಡ್ತಕ್ಕಂಥ ಕೃಷಿ ನೀತಿಗಳನ್ನು ನರೇಂದ್ರ ಮೋದಿ ಸರ್ಕಾರ ಇವತ್ತು ಜಾರಿ ಮಾಡಲಿಕ್ಕೆ ಹೊರಟಿದೆ. ಇಡೀ ದೇಶದ ರೈತರು ಇವತ್ತು ಇದರ ವಿರುದ್ಧ ಭಾರಿ ಒಂದು ಪ್ರಬಲವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟ ದೇಶದಲ್ಲಿ ಮಾತ್ರವಲ್ಲ, ಜಗತ್ತಿನ ನಾನಾ ಕಡೆಗಳಲ್ಲೂ ಕೂಡ ಈ ರೈತರ ಪರವಾಗಿ ಇವತ್ತು ಹೋರಾಟಗಳು ಬೆಳೆದು ಬರ್ತಾ ಇದೆ.